ಕೇಂದ್ರ ಸರ್ಕಾರ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ನಿರಾಕರಿಸಿದ ವಿಚಾರವನ್ನು ಖಂಡಿಸಿ ನಡೆಸಿದ ಸ್ವಾಭಿಮಾನದ ನಡಿಗೆಯಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ನಡೆಯುವ ಮೂಲಕ ನಮ್ಮ ನಡಿಗೆ ಯಶಸ್ವಿ ಕಂಡಿದೆ ಎಂದು ಬಿಲ್ಲವ ಮುಖಂಡ ಪದ್ಮರಾಜ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಹಿಂದುಳಿದ ವರ್ಗದ ಜನರನ್ನ ತುಳಿಯುವುದು ಇನ್ನೂ ನಿಂತಿಲ್ಲ. ಸ್ವಾಭಿಮಾನದ ನಡಿಗೆ ಪಕ್ಷಾತೀತವಾಗಿ ನಡೆಯುವ ಮೂಲಕ ಯಶಸ್ಸು ಕಂಡಿದೆ. ಗುರುಗಳ ಅನುಯಾಯಿಗಳು ಈ ನಡಿಗೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮೊಂದಿಗೆ ಕೈಜೋಡಿಸಿದ ಎಲ್ಲ ಸಂಘಟನೆ ಮತ್ತು ಮುಖಂಡರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಇದು ನಮ್ಮ ಹೋರಾಟದ ಮುನ್ನಡೆ. ಮುಂದಿನ ದಿನಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಮುಂದಿಟ್ಟುಕೊಂಡು ಹಿರಿಯರಾದ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಹೋರಾಟವು ಪಕ್ಷಾತೀತವಾಗಿ ನಡೆಯುತ್ತಿದೆ ಎಂದು ಅವರು ಹೇಳಿದರು. ಇಲ್ಲಿ ಯಾವುದೇ ಪಕ್ಷದವರ ಪಕ್ಷಾತೀತವಾಗಿ ಜಾತಿ ಮತ ಧರ್ಮವನ್ನು ಮೀರಿ ನಡೆದಂತಹ ಈ ಒಂದು ಸ್ವಾಭಿಮಾನ ನಡಿಗೆ ಇದು ಬಹಳ ಯಶಸ್ವಿಯಾಗಿ ನಾವು ಇಂದು ಯಾವ ಒಂದು ಉದ್ದೇಶ ಇಟ್ಕೊಂಡು ಏನು ಒಂದು ಮಾನದಂಡ ಇಟ್ಕೊಂಡು ನಾವು ಇದನ್ನು ಕರೆ ಕೊಟ್ಟಿದ್ದೇವೋ ಆ ರೀತಿ ಬಹಳ ಒಂದು ಉತ್ತಮ ಸ್ಪಂದನೆ ನಮಗೆ ಸಿಕ್ತು. ನಮ್ಮ ಕರೆಯಂತೆ ಆ ಒಂದು ಸದ್ಭಾವನಾ ನಡಿಗೆ ಸ್ವಾಭಿಮಾನ ನಡಿಗೆಯಲ್ಲಿ ಯಾವುದೇ ನಾರಾಯಣ ಗುರುಗಳು ಕೊಟ್ಟಿರುವಂತಹ ಹಳದಿ ಪತಾಕೆ ಮತ್ತು ವಸ್ತ್ರ ಸಂಹಿತೆಯಲ್ಲಿ ಕನಿಷ್ಠ ಹಳದಿ ಶಾಲನ್ನು ಧರಿಸಬೇಕು ಅಂತ ನಾವು ಹೇಳಿದ್ದು ಆ ಪ್ರಕಾರ ತಾವೆಲ್ಲ ನೋಡಿದ್ದೀರಿ. ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಇದು ಬಹಳ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾರಾಯಣ ಗುರುಗಳ ಅನುಯಾಯಿಗಳು ತೋರಿಸಿಕೊಟ್ರು. ಇದರಲ್ಲಿ ಈ ಬಿಲ್ಲವ ಸಮಾಜದಲ್ಲದೆ ಹಿಂದುಳಿದ ವರ್ಗದ ಸಮಾಜದವರು ಇವನು ಎಲ್ಲರೂ ಬೆಂಬಲ ಸೂಚಿಸಿದ್ರು, ಬಂದು ಭಾಗವಹಿಸಿದ್ದಾರೆ. ನಾರಾಯಣ ಗುರುಗಳ ತತ್ವ ಸಂದೇಶದ ಮೇಲೆ ಯಾರಿಗೆ ಆತ್ಮಾಭಿಮಾನ ಇದೆಯೋ ಅವರು ಎಲ್ಲರೂ ಕೂಡ ಭಾಗವಹಿಸಬಹುದು. ನಿಮಗೆ ಮುಕ್ತ ಸ್ವಾಗತ ಇದೆ ಅಂತ ನಾವು ಹೇಳಿದ್ದು. ಈ ಒಂದು ಸ್ವಾಭಿಮಾನದ ಮೆರವಣಿಗೆಯಲ್ಲಿ ನಾರಾಯಣ ಗುರುಗಳ ಅನುಯಾಯಿಗಳು ಎಲ್ಲರೂ ನಾವು ಕರೆ ಕೊಟ್ಟಂತಹ ಮಾನದಂಡಕ್ಕೆ ಅನುಸರಿಸಿ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಎಲ್ಲಾ ಬಿಲ್ಲವ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಈ ಸಂದರ್ಭ ಬಿಲ್ಲವ ಮುಖಂಡರಾದ ಸತ್ಯಜಿತ್ ಸುರತ್ಕಲ್, ಸೂರ್ಯಕಾಂತ್, ದೇವೇಂದ್ರ ಪೂಜಾರಿ ಹಾಜರಿದ್ದರು.